ತತ್ಕಾದ ಮಾರ್ಕೆಟ್ಗೆ ಫುಟ್ಬಾಲ್ ಮೈದಾನಗಳ ಸುಜಾವೇಕ ತಾಗದೂಪನ ಕುಡ್ಲ ಮಹಾನಗರ ಪಾಲಿಕೆದ ಜಾಗೆಯನ್ನು ಗುರುತು ಮಲ್ತದೆಂದು ಪಾಲಿಕೆ ಕಮಿಷನರ್ ಮೊಹಮ್ಮದ್ ನಜೀರ್ ಪಂತೇರ್ ಅಂಗಾರ ನಡತಿನ ಪಾಲಿಕೆದ ಪರಿಷತ್ ಸಾಮಾನ್ಯ ಸಭೆಟ್ 6 ಸದಸ್ಯರನ ಪ್ರಶ್ನೆಗಳಿಗೆ ಜವಾಬ್ ಕೊರ್ದು ಪಾತೀರಿ. ಕುಡ್ಲ ಮಹಾನಗರ ಪಾಲಿಕೆದ ಪರಿಷತ್ ಸಾಮಾನ್ಯ ಸಭೆ ಅಂಗಾರ ಪಾಲಿಕೆದ ಮಂಗಳ ಸಭಾಂಗಣೋಡು ಅಟ್ಟಣೆಯಾಗಿತ್ತು. ಮೇಯರ್ ಭಾಸ್ಕರ ಕೆ ಗುರ್ಕಾರ್ಮೇಡ್ ನಡತಿನ ಸಭೆಟ್ ಬೇತೆ ಬೇತೆ ವಿಚಾರ ಸಮಸ್ಯೆಗಳನ್ನು ಬಗೆಟ್ ಸದಸ್ಯರು ಚರ್ಚೆ ನಡಪಾಯರು. ದುಂಬತ್ತ ಸದಸ್ಯರು ಸುಧೀರ್ ಶೆಟ್ಟಿ ಕಣ್ಣೂರು ಕೇಂದ್ರ ಮಾರ್ಕೆಟ್ ಅಭಿವೃದ್ಧಿ ಮಲ್ಪನಗ ದುಂಬತ್ತ ವ್ಯವಸ್ಥೆ ಮಲ್ಪಡಾಯಿನ ಬಗೆಟ್ ಗುಮನ ಕನತೇವೆ. ಪಾಲಿಕೆ ಕಮಿಷನರ್ ಮೊಹಮ್ಮದ್ ನಜೀರ್ ಜವಾಬ್ ಕೊರ್ದು ಬದಲು ವ್ಯವಸ್ಥೆಗೆ ಫುಟ್ಬಾಲ್ ಗ್ರೌಂಡ್ ದೆತೊಂದಿருந்து ಪೊಕ್ಕಡಿ ಸುದ್ದಿ ಲಕ್ಕವೊಂದುಲ್ಲೇರು. ಫುಟ್ಬಾಲ್ ಗ್ರೌಂಡ್ ಬರ್ಪುಜಿ 5 ಒತ್ತುಗೂ ಪಾಲಿಕೆಗೆ ಸೇರಿನ 1 ಎಕರೆ 45 ಸೆನ್ಸ್ ಜಾಗೆ ಉಂಡು ಅವೇನು ವ್ಯವಸ್ಥೆ ಮಲ್ಪೆರ ತೂವೊಂದುಂಡು. ಕದ್ರ ಮಾರ್ಕೆಟ್ಗೆ ಟೆಂಡರ್ ಆತುನೊಂದು ಪಂಡೇರು. ಸಿಟಿ ಸೆಂಟರ್ ಕೈತಲ್ದ ಪಾರ್ಕಿಂಗ್ ವ್ಯವಸ್ಥೆ ಭಾರತ್ ಮಾಲ್ ಪಾರ್ಕಿಂಗ್ ವ್ಯವಸ್ಥೆ ಸೇರಿನಂಚ ಪಾರ್ಕಿಂಗ್ ವ್ಯವಸ್ಥೆನ ಬಗೆಟ್ಲ ಚರ್ಚೆ ನಡೆತಂಡು. ವಿಜಯಕುಮಾರ್ ಶೆಟ್ಟಿ ಅಪ್ಪಿ ಶಶಿಧರ ಶೆಟ್ಟಿ ಇಂಚು ಸದಸ್ಯರು ಚರ್ಚೆಗೆ ಪಾಲ್ದೆ ತೊಂದಿರು. ಒತ್ತು ಮೇಯರ್ ಮೊಹಮ್ಮದ್ ಸಭೆಟಿತ್ತೇರು. ಸಮಸ್ಯೆ ಆಗ್ತಾ ಇರೋದು ಆ ನಿರಂತರತೆಯನ್ನು ಕಾಪಾಡುವಂಥದ್ದು ಒಂದು. ಎರಡನೇದು ತೆರವುಗೊಳಿಸಿದ ನಂತರ ಪುನಃ ಅಲ್ಲಿ ಯಾರು ಅಲ್ಲಿ ಕಾಯುತ್ತಿರ್ತಾರೆ. ಈಗ ನಾವು ಇದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಫಸ್ಟಿಗೆ ಓರಲ್ ಆಗಿ ಹೇಳಿದ್ರು, ನಾವು ಒಂದ್ಸಲ ತೆರವುಗೊಳಿಸ್ತೇವೆ, ನೀವು ಮತ್ತೆ ಅಲ್ಲಿ ಕೂಡ 2ನೇ ಸಲ ಅಲ್ಲಿ ಯಾರು ಬಂದು ಗಾಡಿ ಇಡೋದಾಗಿ ನೀವು ಸ್ವಲ್ಪ ನೋಡ್ಕೊಳ್ಬೇಕು, ನೀವು ಅವರಿಗೆ ಗಾಡಿ ಇಟ್ಟರೆ ಫೈನ್ ಇಟ್ಕೊಳ್ಬೇಕು. ಮೊದಲಿಗೆ ಆಯ್ತು ತಪ್ಪು ಹೇಳಿದ್ರು, ಆಮೇಲೆ ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿದ್ರು. ರೈಟಿಂಗ್ ಅಲ್ಲೂ ಕೂಡ